ಸ್ಮಾರ್ಟ್ ಸಿಟಿ ಯೋಜನೆಯಡಿ ಮಂಗಳೂರಿನಲ್ಲಿ 2 ಹಂತದಲ್ಲಿ ನಿರ್ಮಿಸಲು ನಿರ್ಧಾರ ಮಾಡಲಾಗಿರುವಂತಹ ಸೈಕಲ್ ಪಥ ಯೋಜನೆಯು ಅವೈಜ್ಞಾನಿಕವಾಗಿದೆ ಎಂದು ಮಂಗಳೂರು ಮಹಾನಗರ ಪಾಲಿಕೆಯ ವಿಪಕ್ಷ ನಾಯಕ ಇಸಿ ವಿನಯರಾಜ್ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಸೈಕಲ್ ಪಥ ಕಾಮಗಾರಿ ಯೋಜನೆಯ ಹೆಸರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಾಣಿಜ್ಯ ಕೇಂದ್ರ ಪ್ರದೇಶಗಳನ್ನು ಅವೈಜ್ಞಾನಿಕವಾಗಿ ಅಗೆದು ಹಾಕಲಾಗಿದೆ. ಇದರಿಂದ ವ್ಯಾಪಾರ ವಹಿವಾಟಿಗೆ ತೊಂದರೆಯಾಗಿದೆ. ಪ್ರಸ್ತಾವಿತ ಮಾರ್ಗಗಳಲ್ಲಿ 3 ಕಿಲೋಮೀಟರ್ ಅಗಲದ ಸುಮಾರು 12 ಕಿಲೋಮೀಟರ್ ಉದ್ದದ ಸೈಕಲ್ ಪಥ ನಿರ್ಮಿಸಲು ಸ್ಥಳಾವಕಾಶವೇ ಇಲ್ಲ. ಆದಾಗ್ಯೂ ಸೈಕಲ್ ಪಥ ಮಾಡಲು ಮಂಗಳೂರು ಮಹಾನಗರ ಪಾಲಿಕೆ ಹೊರಟಿದೆ. ಇದಕ್ಕೆ ಶಾಸಕ ವೇದವ್ಯಾಸ್ ಕಾಮತ್ರ ಹಠಮಾರಿ ಧೋರಣೆಯೇ ಕಾರಣ ಎಂದು ಆಪಾದನೆಯನ್ನ ಮಾಡಿದ್ದಾರೆ. ಶಾಸಕರಿಗೆ ನಗರ ಅಭಿವೃದ್ಧಿಯಾಗುವುದು ಬೇಕಾಗಿಲ್ಲ, ತನ್ನ ಹಿಂಬಾಲಕರಿಗೆ ಗುತ್ತಿಗೆ ವಹಿಸಿಕೊಡುವ ಉದ್ದೇಶ ಮಾತ್ರ ಅವರಿಗೆ ಇದೆ. ಆ ಮೂಲಕ ಅವರು ಕಮಿಷನ್ ದಂಧೆಯಲ್ಲಿ ತೊಡಗಿದ್ದಾರೆ ಎಂಬ ಸಂಶಯ ನಮಗೆ ಕಾಡ್ತಾ ಇದೆ. ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ಮತ್ತು ಸ್ಮಾರ್ಟ್ ಯೋಜನೆಯಡಿ ಕಾಮಗಾರಿ ನಡೆಸುವಾಗ ವಿಪಕ್ಷದ ಅಭಿಪ್ರಾಯಕ್ಕೆ ಮನ್ನಣೆ ನೀಡುವ ಕನಿಷ್ಠ ಸೌಜನ್ಯವು ಶಾಸಕರು ಮೇಯರ್ ಸಹಿತ ಆಡಳಿತಾರೂಢ ಬಿಜೆಪಿ ಸದಸ್ಯರಿಗೆ ಇಲ್ಲ ಎಂದು ವಿನಯರಾಜ್ ಹೇಳಿದರು. ಸೈಕಲ್ ಪಥವು ವೈಜ್ಞಾನಿಕ ನೆಲೆಯಲ್ಲಿ ನಿರ್ಮಿಸಬೇಕಿತ್ತು, ಆದರೆ ಶಾಸಕರು ಅದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ತರಾತುರಿಯಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಇದು ಖಂಡನೀಯ. ಇದರ ವಿರುದ್ಧ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಆದಾಗ್ಯೂ ಸಕಾರಾತ್ಮಕ ಪ್ರತಿಕ್ರಿಯೆ ಬಾರದೇ ಇದ್ರೆ ಕಾನೂನು ಹೋರಾಟ ಮಾಡಲಾಗುವುದು ಎಂದು ವಿನಯರಾಜ್ ತಿಳಿಸಿದ್ದಾರೆ. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ಗಳಾದ ಮಹಾಬಲ ಮಾರ್ಲಾ, ಜೆಸಿಂತ ವಿಜಯ ಅಲ್ಫ್ರೆಡ್, ಕಾರ್ಪೊರೇಟರ್ ಅನಿಲ್ ಕುಮಾರ್, ಸ್ಯಾಂಟಿ ಅಲ್ವರಿಸ್, ಹೊನ್ನಯ್ಯ, ಸಂಸುದ್ದೀನ್, ನಜೀರ್ ಬಜಾಲ್ ಉಪಸ್ಥಿತರಿದ್ದರು. ಮಂಗಳೂರು ಸ್ಮಾರ್ಟ್ ಸಿಟಿಯನ್ನ ಈ ಒಂದು ಕಂಪನಿ ಮಂಗಳೂರು ನಗರದ ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಹುಟ್ಟುಹಾಕಿದಂಥ ಒಂದು ಕಂಪನಿ. ಅದಕ್ಕೆ ಬಂದಿರುವಂಥ ಅನುದಾನ ಏನಿದೆ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ಮಂಗಳೂರು ಮಹಾನಗರ ಪಾಲಿಕೆಯ PPP ಮಾಡೆಲಲ್ಲಿ ಮಾಡುವಂಥ ಏನು ಯೋಜನೆಗಳೇನಿದೆ, ಈ ಬಂದಿರುವಂಥ ಅನುದಾನವನ್ನು ಹೇಗಾದರೂ ಮಾಡಿ ಖರ್ಚು ಮಾಡಬೇಕು, ಜನರ ಆಶಯ ಏನಿದೆ ಅದರಂತೆ ಅಭಿವೃದ್ಧಿ ಮಾಡಬೇಕು ಎನ್ನುವಂಥ ಉದ್ದೇಶ ಈ ಮಂಗಳೂರು ಸ್ಮಾರ್ಟ್ ಸಿಟಿ ಕಂಪನಿಗೆ ಇಲ್ಲ ಅಂತ ನೇರವಾಗಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇಲ್ಲಿಯ ಶಾಸಕರು ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ಅವರು ಹೇಳಿದ್ದೇ ನಡಿಬೇಕು ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಎನ್ನುವಂಥ ಒಂದು ಸರ್ವಾಧಿಕಾರಿ ಧೋರಣೆ ಶಾಸಕರದ್ದು. ಮಹಾನಗರ ಪಾಲಿಕೆಯ ಇಲ್ಲಿಯ ಮೇಯರ್ ಇರಬಹುದು ಅಥವಾ ಇಲ್ಲಿಯ ಮಹಾನಗರ ಪಾಲಿಕೆ ಆಡಳಿತ ಸಂಪೂರ್ಣವಾಗಿ ಇವತ್ತು ವೈಫಲ್ಯವನ್ನು ಕಂಡಿದೆ. ಅಭಿವೃದ್ಧಿ ವಿಚಾರ ಇರಬಹುದು, ಅಥವಾ ಜನರ ಆಶಯಗಳಿಗೆ ಸ್ಪಂದನೆ ಮಾಡುವಂಥದ್ದಿರಬಹುದು, ಅಥವಾ ಕೊರೋನಾ ಸಂದರ್ಭದಲ್ಲಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡುವಂಥ ಯಾವುದೇ ಒಂದು ವಿಚಾರವನ್ನು ನೋಡಿದಾಗ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತ ಇವತ್ತು ಸಂಪೂರ್ಣ ವೈಫಲ್ಯವನ್ನು ಕಂಡಿದೆ. ಇವತ್ತು ಅನ್ಲಾಕ್ ಆಗಿದೆ, ಎಲ್ಲರೂ ಕೂಡ ಮಂಗಳೂರು ನಗರಕ್ಕೆ ಇವತ್ತು ಬರ್ತಾ ಇದ್ದಾರೆ. ವಾಹನ ನಿಲುಗಡೆ ಮಾಡಲಿಕ್ಕೆ ಸ್ಥಳ ಇಲ್ಲ, ಫುಟ್ಪಾತ್ ನಡಿಲಿಕ್ಕೆ ಜನರಿಗೆ ಸುರಕ್ಷಿತವಾಗಿ ನಡಿಲಿಕ್ಕೆ ಫುಟ್ಪಾತ್ಗಳಿಲ್ಲ, ಅಲ್ಲಲ್ಲಿ ಚರಂಡಿಗಳನ್ನು ಅಗ್ದಾಕಿರುವಂಥದ್ದು, ಅರ್ಧಂಬರ್ಧ ಕಾಮಗಾರಿ ಮಾಡಿ ಬಿಟ್ಟು ಹೋಗಿರುವಂಥದ್ದು. ಒಟ್ಟಾರೆಯಾಗಿ ನೋಡುವುದಾದರೆ ಮಂಗಳೂರು ಏನು ನಗರ ಇವತ್ತು ಒಂದು ಗೊಂದಲದ ಒಂದು ಗೂಡು ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಕಾಮಗಾರಿ ಹೆಸರಲ್ಲಿ ಅವೈಜ್ಞಾನಿಕ ರೀತಿಯಲ್ಲಿ ಇವತ್ತು ಅಗೆದ ಹಾಕಿರುವಂಥ ಒಂದು ಪ್ರಮೇಯ ಹೇಳಿ ಅಲ್ಲಿಗೆ ವ್ಯಾಪಾರ ಮಾಡುವವರು ಇವತ್ತು ವ್ಯಾಪಾರ ಏನು ಪರ್ಚೇಸ್ ಮಾಡುವವರು ಇವತ್ತು ಬರ್ತಾ ಇಲ್ಲ, ಗ್ರಾಹಕರ ಕೊರತೆಯನ್ನು ಕಾಣ್ತಾ ಇದ್ದಾರೆ. ಇದು ಎಲ್ಲ ಆಗಿರುವಂಥದ್ದು ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಮಂಗಳೂರು ಸ್ಮಾರ್ಟ್ ಸಿಟಿ, ಈ ಎರಡು ಏನಿವತ್ತು ಸಂಸ್ಥೆಗಳಿದೆ, ಇವರ ಅವೈಜ್ಞಾನಿಕ ಚಿಂತನೆ ಮತ್ತು ಅವೈಜ್ಞಾನಿಕ ಕಾಮಗಾರಿಗಳೇ ಇದಕ್ಕೆ ಮೂಲ ಕಾರಣ. ಅದಕ್ಕೆ ಮೇಲೆ ಕುಂತಿರುವಂಥವರು ಸರ್ವಾಧಿಕಾರಿ ವೇದವ್ಯಾಸ ಕಾಮತ್, ಇಲ್ಲಿಯ ಶಾಸಕ.